ನಗರದ ಪ್ರವಾಸಿ ಮಂದಿರದಲ್ಲಿ ರಾಷ್ಟ್ರೀಯ ಕಿಸಾನ್ ಸಂಘದ ವತಿಯಿಂದ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ರಾಷ್ಟ್ರೀಯ ಕಿಸಾನ್ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೊಂಚೆ ಶಿವರುದ್ರಪ್ಪನವರು ತಿಪಟೂರು ತಾಲೂಕಿನಲ್ಲಿ ಬರುವ 24 ಗ್ರಾಮ ಪಂಚಾಯಿತಿಗಳಿಂದ ಸುಮಾರು 19,04,09,664 ಸರ್ಕಾರಕ್ಕೆ ಆಕ್ಷೇಪಣಾ ಮೊತ್ತದಲ್ಲಿ ರೂಪಾಯಿ ಬಾಕಿ 1,24,01,257 ರೂಪಾಯಿಗಳು ಸರ್ಕಾರಕ್ಕೆ ತೆರಿಗೆ ವಂಚನೆ ಆಗಿರುವುದನ್ನು ದಾಖಲಾತಿ ಮುಖಾಂತರ ಬಯಲಿಗೆ ಎಳೆದಿದ್ದಾರೆ. ಈ ವಂಚನೆಗೆ ನೇರ ಕಾರಣ ತಿಪಟೂರು ತಾಲೂಕಿನ ಕಾರ್ಯನಿರ್ವಹಣಾಧಿಕಾರಿ ಸುದರ್ಶನ್ ಮತ್ತು ಪಿಡಿಒಗಳೇ ಎಂದು ನೇರ ಆರೋಪ ಮಾಡಿದ್ದಾರೆ. ಕೇಂದ್ರ ಸರ್ಕಾರದಿಂದ ಗ್ರಾಮೀಣ ಅಭಿವೃದ್ಧಿಗಾಗಿ ಹೆಚ್ಚಿನ ಸವಲತ್ತುಗಳು ನೀಡಿ ಎಂದು ಕೋಟಿಗಟ್ಟಲೆ ಹಣ ಹರಿದು ಬರುತ್ತಿದ್ದು, ಆದರೆ ಅಧಿಕಾರಿಗಳು ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಹಣ ಕೊಳ್ಳೆ ಹೊಡೆಯುತ್ತಿದ್ದಾರೆ ಮತ್ತು ಸರ್ಕಾರಕ್ಕೆ, ರೈತರಿಗೆ ಮತ್ತು ಸಾರ್ವಜನಿಕರಿಗೆ ವಂಚಿಸುತ್ತಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ಸರ್ಕಾರಿ ನಿಯಮದ ಪ್ರಕಾರ ಲೆಕ್ಕ ಪರಿಶೋಧನಾ ಸಮಿತಿಯನ್ನ ರಚನೆ ಮಾಡಿಲ್ಲ, ಆಯವ್ಯಯ ಪುಸ್ತಕವನ್ನು ಹಾಜರುಪಡಿಸುತ್ತಿಲ್ಲ, ಅನುದಾನದ ರಿಜಿಸ್ಟರ್ ಬುಕ್ ತೋರಿಸುತ್ತಿಲ್ಲ, ನೀರು ಸರಬರಾಜು ಮತ್ತು ನೈರ್ಮಲ್ಯ ಸಮಿತಿ ನಿರ್ವಹಣೆ ಇಲ್ಲ, ಕೃಷಿ ಉಪಕರಣಗಳ ಮೇಲೆ ಗರಿಷ್ಠ ಮಾರಾಟ ಬೆಲೆ ನಮೂದಿಸದೆ ಕೃಷಿ ಯಂತ್ರೋಪಕರಣಗಳಾದ ಟ್ರ್ಯಾಕ್ಟರ್, ಟೈಲರ್, ಟಿಲ್ಲರ್, ರೋಟೋವೇಟರ್, ಭತ್ತ ಕಟಾವು ಯಂತ್ರ, ಇನ್ನು ಹಲವು ಕೃಷಿ ಉಪಕರಣ ಯಂತ್ರಗಳ ಮೇಲೆ ಸಾಗಣಾ ವೆಚ್ಚ ಸೇರಿ ಗರಿಷ್ಠ ಮಾರಾಟ ಬೆಲೆಯನ್ನು ನಮೂದಿಸುವಂತೆ ಕಂಪನಿ ಮತ್ತು ಡೀಲರ್ಗಳಿಗೆ ಕೇಂದ್ರ ಸರ್ಕಾರ 2021ರಲ್ಲಿ ಆದೇಶ ನೀಡಿದೆ. ಆದರೆ ಅಧಿಕಾರಿಗಳು ಕೇಂದ್ರ ಸರ್ಕಾರದ ನಿಯಮವನ್ನ ಅನುಸರಿಸುತ್ತಿಲ್ಲ ಎಂದು ದೂರಿದರು. ಇನ್ನು 10 ಸಮಸ್ಯೆಗಳ ಸರಮಾಲೆಯನ್ನು ಬಿಚ್ಚಿಟ್ಟಿದ್ದು, ಭ್ರಷ್ಟ ಪಿಡಿಒಗಳ ಬೆನ್ನಿಗೆ ನಿಂತಿರುವ ಕಾರ್ಯನಿರ್ವಹಣಾಧಿಕಾರಿ ಒಬ್ಬ ದೊಡ್ಡ ಭ್ರಷ್ಟನೆಂದು ನೇರವಾಗಿ ಅಧಿಕಾರಿಯನ್ನ ಆರೋಪಿಸಿದರು. ವರದಿ ಆನಂದ್, ತಿಪಟೂರು. ನಾನು ಅವ್ರ ಹೆಸರು ನೋಡಕ್ ಹೋಗಿದ್ದೆ, ನೋಡೋಣ ಏನು ಅಂತ. ಸುದರ್ಶನ್ ಅಂತ ಇತ್ತು ಬೋರ್ಡ್. ನಾನು ಅವರಿಗೆ ಹೇಳಿದೆ, ಸ್ವಾಮಿ ಇಷ್ಟು ಮೊತ್ತ ಇದೆ, ನಿಮಗೆ ಇಂಥ ಕಾಲಾವಕಾಶ ಕೊಟ್ಟಿದ್ದಾರೆ. ನಾನು 2013-14ರಲ್ಲಿ ಸರ್ಕಾರಕ್ಕೆ ಮೇಲೆ ಪಾರ್ಟಿ ಮಾಡಿದಾಗ, ಇಲ್ಲ ನಾವು 3 ತಿಂಗಳಿಗೆ ಒಂದು ಸಭೆ ಮಾಡಿ ತಿರುವಳಿ ಮಾಡ್ತೀವಿ ಅಂತ ನನಗೆ ಉತ್ತರ ಕೊಟ್ಟಿದ್ದಾರೆ. ಇವತ್ತಿನವರೆಗೂ ರಾಜ್ಯದಲ್ಲಿ 750 ಕೋಟಿ ರೂಪಾಯಿ ಬಾಕಿ ಇದೆ ಶುರು ಮಾಡ್ತಕ್ಕಂಥದ್ದು. ಆದರೆ ಇವತ್ತಿನವರೆಗೂ ನಿಮಗೆ ಏನು ಕರ್ಮ, ನಿಮಗೆ ಸರ್ಕಾರದ ದುಡ್ಡು, ಈ ರೈತರ ದುಡ್ಡು ಗ್ರಾಮೀಣ ಮಟ್ಟದಲ್ಲಿ ಮಾಡ್ತಕ್ಕಂಥದ್ದು ಯಾವ ರಸ್ತೆ ಅಭಿವೃದ್ಧಿ ಮಾಡಿದ್ರೆ ಸ್ವಾಮಿ? ನೀವು ಮಾಧ್ಯಮದವರು ನಿತ್ಯ ಬರೀತಾರೆ, ಈ ರಸ್ತೆಯಲ್ಲಿ ಬೈಕ್ ಅಪಘಾತ ಆಗಿ ಸತ್ತೋದು, ಈ ಚರಂಡಿಯಲ್ಲಿ ಕೊಚ್ಚಿ ಹೋಯ್ತು, ಈ ಕೊಟ್ಟಿಗೆ ಬಿದ್ದು ಸತ್ತೋದ್ರು. ಮನೆ ಕೊಟ್ಟಿದ್ದಾರೆ ಇವರು ನಾಮರ್ದಗಳಿಗೆ. ರೈತರನ್ನು ಇಷ್ಟೊಂದು ನಿರ್ದಾಕ್ಷಿಣ್ಯವಾಗಿ ಇವರು ಇಷ್ಟೊಂದು ಬೇಡಿಕೆಯಾಗಿ ಕಾಣ್ತಾರಲ್ಲ, ಇದೆಲ್ಲ ರೈತರ ಹಣ. ತೆರಿಗೆ 56% ನಮ್ಮ ದೇಶದ ಉತ್ಪಾದನೆಯಲ್ಲಿ ಸರ್ಕಾರದ ಅಧಿಕಾರಿಗಳಿಗೆ ಹೋಗ್ತದೆ. ಅಧಿಕಾರಿಗಳು ತೆರಿಗೆ ಹಣ ಲೂಟಿ ಮಾಡಿ 50%ಗೆ ಹೆಚ್ಚು, ನಮಗೆ ರೈತರಿಗೆ ಕೊಡ್ತಕ್ಕಂಥ 7% ಆ 7% ಇವರು ನಾಯಿಗಳು ನರಿಗಳು ತಿನ್ನಂಗೆ, ಬೆಕ್ಕುಗಳು ತಿನ್ನಂಗೆ ತಿಂದು ಹಾಕ್ತಾರಲ್ಲ. ನಾನು ಹೇಳ್ತಾ ಇಲ್ಲ, ಅಧಿಕಾರಿಗಳೇ ತನಿಖೆ ಮಾಡಿ, ಅಧಿಕಾರಿಗಳೇ ಸ್ಥಳಕ್ಕೆ ಹೋಗಿ, ಅಧಿಕಾರಿಗಳೇ ಕಡತಗಳನ್ನು ನೋಡಿ, ಅಧಿಕಾರಿಗಳೇ ಪ್ರತಿ ಹಾಳೆಯನ್ನು ಚೆಕ್ ಮಾಡಿದ್ದಾರೆ. ಯಾವ್ಯಾವ ಹಾಳೆ ಚೆಕ್ ಮಾಡಿದಾಗ ಇವರು ಪ್ರಕರಣದಲ್ಲಿ ಸಿಗಾಕೊಂಡಿದ್ದಾರೆ ಅಂದರೆ, ಇಂದಿನ ಸಾಲುಗಳ ವರದಿಯಲ್ಲಿ ಆಕ್ಷೇಪಣೆ ವಸೂಲಾತಿಯನ್ನು ತಿರುವಳಿಗೊಳಿಸಿಲ್ಲ. ಅದು 3 ತಿಂಗಳ ಕಾಲಾವಧಿ ಮುಗಿದೋಯ್ತು. ನಿಯಮ ಪ್ರಕಾರ ಲೆಕ್ಕಪರಿಶೋಧನಾ ವರದಿ ರಚಿಸಿಲ್ಲ. ಇವರು ಸಮಿತಿನೇ ಮಾಡಿಲ್ಲ, ಸಮಿತಿ ಮಾಡಬೇಕಾಯ್ತು, ರಚಿಸಲಿಲ್ಲ. ಅನುದಾನ ಬಂದಂಥ ರಿಜಿಸ್ಟ್ರನ್ನು ಕೂಡ ಅನುದಾನಗಳ ರಿಜಿಸ್ಟ್ರು ಕೂಡ ಇವರು ನಿರ್ವಹಿಸಿಲ್ಲ. ನಾನು ಹೇಳ್ತಾ ಇಲ್ಲ, ಇದು ಅವರು ಹೋದಾಗ ಅವರು ಮುಂದಿನಲ್ಲಿ ಬರ್ತಾರೆ. ನೀರು ಸರಬರಾಜು ನೈರ್ಮಲ್ಯ ಸಮಿತಿನೇ ಮಾಡಿಲ್ಲ. ಅಭಿವೃದ್ಧಿ ಅನುದಾನಗಳ ಸರ್ಕಾರ ಖರ್ಚು ಮಾಡಿರುವುದಿಲ್ಲ. ಬಂದಂಥ ದುಡ್ಡನ್ನು ನಿಯಮಗಳ ಪ್ರಕಾರ ಯಾರು ಖರ್ಚು ಮಾಡಿಲ್ಲ ಅಂತ ಒಬ್ಬರ ಮೇಲೆ ಹೇಳಿಲ್ಲ, ಅವನು ಎಲ್ಲರ ಮೇಲೆ ಹೇಳಿಲ್ಲ. ಅಭಿವೃದ್ಧಿ ಅನುದಾನವನ್ನು ಖರ್ಚು ಮಾಡಿರಲಿಲ್ಲ ಅಂತಾರೆ. ನಿಧಿ ಅಭಿವೃದ್ಧಿಗೆ 25 ಮತ್ತು 3ರ ಅನುದಾನ